ಈಗ ಆ ಇಂದ್ರ ಹೀಗೆ ಅವರು ಕುದುರೆಯನ್ನು ಅಶ್ವಮೇಧ ಯಜ್ಞದಿಂದ ಅಪಹರಿಸಿ ಎಷ್ಟೋ ಹೊಸ ಹೊಸ ಧಾರ್ಮಿಕ ಪದ್ಧತಿಗಳನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ಧರ್ಮ ವೇಷದಲ್ಲಿ ಧರ್ಮಿಷ್ಠ ವ್ಯಕ್ತಿಯಲ್ಲಿ ಸನ್ಯಾಸಿ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿ, ಎಲ್ಲರಿಗೂ ಗುರು, ಎಲ್ಲರಿಗೂ ಮಾರ್ಗದರ್ಶನ ಕೊಡೋ ವ್ಯಕ್ತಿ. ಸೊ ಆ ರೀತಿ ಅವರು ವಿಶೇಷ ಚಿಹ್ನೆಗಳು ತರ ಕೇಳಿದ್ದು, ಭಸ್ಮ ಇದೆಲ್ಲ ಹಾಕೊಂಡು ಬಂದರು ಅಂತ ಕೇಳಿದ್ರು. ಇನ್ನೊಂದ್ಸಲ ಯಾವ್ದೋ ಒಂದು ಬುರುಡೆ ಯಾವ್ದೋ ಮತ್ತೆ ಇನ್ಯಾವುದೋ ಕೆಂಪು ವಸ್ತ್ರಗಳು ಹೇಳ್ತಾ ಇದ್ದೀನಿ, ತುಂಬಾ ಕೆಂಪು. ಸೊ ಈ ರೀತಿ ಕಳುವ ಉದ್ದೇಶ, ಸೊ ಈ ಒಂದು ಯಜ್ಞವನ್ನು ನಿಲ್ಲಿಸೋ ಉದ್ದೇಶ. ಸೊ ಇಂದ್ರನು ಈ ರೀತಿ ತೋರಿಸೋ ಮೇಲೆ ಇನ್ನೆಲ್ಲರೂ ಕೂಡ ಹಾಗೆ ಮಾಡ್ತಾರೆ. ಯದ್ಯದಾಚರತಿ ಶ್ರೇಷ್ಠ ತತ್ತ ದೇವೇತರ ಸಯತ್ ಪ್ರಮಾಣ ಕುರುತೆ ಲೋಕಸ್ಥ ಅನುವರ್ತತೆ. ಓ ನೋಡಿ, ಇದು ಇಂದ್ರ ಮಾಡಿದ್ರು, ಇಂದ್ರ ಈ ತರ ಪಾಲನೆ ಮಾಡಿದ್ರು. ಸೊ ಅದು ಬರುತ್ತೆ ಅದು. ಸೊ ಹಾಗೆ ನಾವು ಕೇಳೋದು ಕೂಡ ಐತಿಹಾಸಿಕಗಳು ಕೂಡ ಋಷಭದೇವ. ಸೊ ಋಷಭದೇವ ಅಂದ್ರೆ ಯಾರು? ಋಷಭದೇವ ಮಹಾರಾಜ ಋಷಭದೇವ. ಸೊ ಯಾರು ಅವರ ಪರಿಚಯ? ಹಾ ಮಾತಾಜಿ, ಭರತ ಬಾಹುಬಲಿ ಅವರ ತಂದೆ, ಭರತ ಮಹಾರಾಜನ ತಂದೆ. ಆಮೇಲೆ ಅಷ್ಟೇ ಅಲ್ಲ, ಅವರು ಸಾಮಾನ್ಯ ವ್ಯಕ್ತಿನೇ ಅಲ್ಲ, ಅವರು ಸಾಕ್ಷಾತ್ ಭಗವಂತನೇ ಅಲ್ವಾ? ಭಗವಂತನ ಅವತಾರ ಅವರು. ಮಹಾರಾಜ ನಾಭಿ ಮತ್ತೆ ಅವ್ರ ತಾಯಿ ಹೆಸರು ಏನ್ ಬರುತ್ತೆ. ಸೊ ಅವರ ಮಗನಾಗಿ ಅವರು ಹುಟ್ಟಿ ಬಂದದ್ದು. ಅವರು ಕೂಡ ಮೇರುದೇವಿ ಹೌದು, ಧನ್ಯವಾದ. ಮೇರುದೇವಿ ಮತ್ತೆ ಮಹಾರಾಜನಾಥ್. ಸೊ ಅವರು ಅವತಾರ, ಸಾಕ್ಷಾತ್ ಅವತಾರ. ಸೊ ಆದರೆ ಅವರ ಸಮಯದಲ್ಲೂ ಅವ್ರೇನಾಗುತ್ತೆ, ನಂತರ ಅವರ ಆಳ್ವಿಕೆ ನಂತರ ಅವರು ಪದವಿಯನ್ನು ಭರತ ಮಹಾರಾಜರಿಗೆ ಕೊಟ್ಟು ಅವ್ರು ಹೋಗ್ಬಿಡ್ತಾರೆ ಕಾಳಿ. ಸೊ ಅವರ ಚಟುವಟಿಕೆ ಕೂಡ ಹೇಗೆ ಅಂದ್ರೆ ಇರ್ತಾರೆ, ಅವಧೂತ ಅಂದ್ರೆ ಅದು ನಮಗೆ ಅರ್ಥ ಆಗೋದಿಲ್ಲ, ನಮಗೆ ಅವ್ರ ಚಟುವಟಿಕೆ ಅರ್ಥ ಆಗೋದಿಲ್ಲ. ಅವ್ರು ಯಾವ ಒಂದು ಇದು ಆಧ್ಯಾತ್ಮಿಕ ಕ್ರಿಯೆಗಳನ್ನು, ಕರ್ಮಗಳನ್ನು ಆ ರೀತಿ ಅವರು ವ್ಯವಸ್ಥಿತವಾಗಿ ಮಾಡೋದು, ಯಾಕಂದ್ರೆ ಅವ್ರು ಆಗ್ಲೇ ದಿವ್ಯ ಸ್ಥಿತಿಯಲ್ಲಿ ಇದ್ದಾರೆ. ಸೊ ಅದು ಅವರಿಗೆ ಸರಿ, ಅವಧೂತರಿಗೆ ಸರಿ. ಸೊ ಆದರೆ ಅದನ್ನೇ ನಾವು ಕೂಡ ಅನುಕರಣೆ ಮಾಡೋಣ, ನಾವು ಅದನ್ನೇ ನಾವು ಇಮಿಟೇಟ್ ಮಾಡೋಣ, ಅವ್ರು ಮಾಡಿದ್ರು ಅಂತ ಮಾಡೋದು. ಸೊ ಹಾಗೆ ಅವರಿಂದಲೇ ಇನ್ನೊಬ್ಬ ಮಹಾರಾಜ ಆ ಸಮಯದಲ್ಲಿ ಅದನ್ನ ನೋಡಿ, ಆ ಮಹಾರಾಜನ ಹೆಸರು ಅರ್ಹತ್ ಅಂತ ಹೇಳಿ. ಸೊ ಆ ವ್ಯಕ್ತಿ ಹೇಗೆ ಋಷಭದೇವ ಅವರು ಮಾಡಿದ್ರು, ಅವರು ಇಲ್ಲಿ ಹೇಳ್ತಾ ಇರೋದು ವಿವರಣೆಗಳು, ನಗ್ನವಾಗಿ ಅವರು ಬೆತ್ತಲೆಯಾಗಿ ಅವರು ಇರೋದು, ಇಲ್ಲಾಂದ್ರೆ ಈ ಯಾವ ಒಂದು ವಿಧಾನಗಳು, ನಿಯಮಗಳು ಅದನ್ನ ಹೊರಗೆ ನಾವು ಅನುಸರಿಸುವಾಗೆ ತೋರಿಸ್ಕೊಳ್ಳೋದು, ಒಂಥರ ಅವರು ಇದ್ದದನ್ನು, ಆ ಧರ್ಮವನ್ನೇ ಒಂದು ಧರ್ಮವೇ ಸೃಷ್ಟಿಯಾಗಿದೆ ಅಂತ. ಭಾಗವತದಲ್ಲಿ ಇದೆ ಇದು, ಗಾಯಕನೇ ಸ್ಕಂದ ಮುಂದೆ ಬರುತ್ತೆ. ಅದೇ ದೊಡ್ಡ ವ್ಯಕ್ತಿಗಳು ಮಾಡೋದು ಬರುತ್ತೆ. ಸೊ ಹಾಗೆ ಋಷಭದೇವನಿಂದಾನೇ ಈಗ ಬಂದಿರೋ ಧರ್ಮ ಈಗಲೂ ಕೂಡ ನೋಡ್ತೀವಿ ನಾವು. ಸೊ ಅವರು ಕೂಡ ಆ ಅನ್ಯಾಯಗಳು, ಅವರು ಅದೇ ರೀತಿ ಅವರು ಅವರ ಸನ್ಯಾಸಿಗಳ ಒಂದು ಇದರಲ್ಲಿ ಅವರು ಹಾಗೆ ಅದೇ ರೀತಿಯ ಅಭ್ಯಾಸ ಇಲ್ಲ. ಇದು ಆ ವ್ಯಕ್ತಿಗಳು ಮಾಡಿದ್ರು, ಅವರ ಸ್ಥಾನ ಏನು? ನಮಗೆ ಅವರ ಸ್ಥಾನದಲ್ಲಿ ಇದ್ದೀವ ನಾವು? ಅವ್ರ ಸ್ಥಾನದಲ್ಲಿ ಇಲ್ಲ ನಾವು. ಸೊ ಹಾಗೆ ಅದನ್ನ ಇವಾಗ ಶುಕದೇವ್ ಗೋಸ್ವಾಮಿ ಅವರು ಕೂಡ ಸನ್ಯಾಸಿ. ಸೊ ಅವರು ಕೂಡ ಏನ್ ನಾವು ಕೇಳೋದು, ಅವರು ಕೂಡ ಹಾಗೆ ಅದೇ ರೀತಿಯಲ್ಲಿ ಅವರು ಕೂಡ ಅವಧೂತ ವೇಷ. ಸೊ ಅವರು ಹಾಗೆ ಮಾಡಿದ್ರು. ಶುಕದೇವ್ ಗೋಸ್ವಾಮಿ ಆತರ ಇದ್ದಾರೆ, ಆತರ ನಾವು ಕೂಡ ಮಾಡಬಾರ್ದು. ಸೊ ಹಾಗೆ
ಅನುಕರಣೆ ಅನುಸರಣೆ. ಸೊ ಅವರು ಆ ದಿವ್ಯ ಸ್ಥಾನದಲ್ಲಿ ಇದ್ದಾರೆ, ಆ ದಿವ್ಯ ಸ್ಥಿತಿಯಲ್ಲಿ ಇರೋದ್ರಿಂದ ಅವರಿಗೆ ಅಲ್ಲಿ ಆ ನಿಯಮಗಳು ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರು ನಿಯಮಗಳು ಪಾಲನೆ ಮಾಡಬೇಕು. ಸೊ ಸನ್ಯಾಸಾಶ್ರಮದಲ್ಲೂ ಕೂಡ ನಾವು ಕೇಳಿದ ಹಾಗೆ 4 ಹಂತಗಳು: ಕುಟೀಚಕ, ಬಹುದಕ, ಪರಿವ್ರಾಜಕಾಚಾರ್ಯ, ಪರಮಹಂಸ. ಸೊ ಪರಮಹಂಸ ಸ್ಥಿತಿ ಅಲ್ಲಿ ಅವರು ಹೈಯೆಸ್ಟ್ ಸ್ಟೇಜ್. ಸೊ ಇರೋ ಸ್ಥಿತಿಯಲ್ಲಿ ಆತನ ಆತ್ಮ ದೇಹ ಭಿನ್ನವಾಗಿ ಕಾಣುವ ಸ್ಥಿತಿ, ದೃಷ್ಟಿ, ಭಗವಂತನ ನೋಡುವ ಒಂದು ಶಕ್ತಿ. ಸೊ ಆ ಒಂದು ಸ್ಥಿತಿಯಲ್ಲಿ ಆ ಇರುವಂತ ವ್ಯಕ್ತಿಗಳ ನಾವು ಇದು ಮಾಡಕ್ಕಾಗಲ್ಲ. ನಾವು ನಮಗೆ ಬಹಳ ನಿಯಮಗಳಿವೆ, ಬಹಳ ಪ್ರತಿಯೊಂದು ಆಶ್ರಮಕ್ಕೂ ಕೂಡ ನಿಯಮಗಳಿವೆ, ಪ್ರತಿಯೊಂದು ಇದಕ್ಕೂ ಕೂಡ ನಿಯಮಗಳಿವೆ. ಸೊ ಇಲ್ಲಿ ನೋಡ್ತಾ ಇರೋದು, ಆದ್ರೆ ಈಗ ಇಂದ್ರನೇ ಈ ತರ ಮಾಡಿದ್ರಿಂದ ಇಂದ್ರ ಮಾಡಿದ್ರು, ಇಲ್ಲ ಈಗ ಶುಕಮುನಿ ಮಾಡೋದು, ಈಗ ಎಲ್ಲರೂ ಶುರು ಮಾಡ್ತಾರೆ ಹೀಗೆ. ಸೊ ಇದು ಸರಿಯಲ್ಲ. ಇದಕ್ಕೆ ಹೇಳ್ತಾರೆ, ಅವರು ಆ ರೀತಿ ಮಾಡಿದ್ದನ್ನು ತಿದ್ದಲಿಕ್ಕೆ ಇಲ್ಲಿ ಪೃಥು ಮಹಾರಾಜರೇ ಈಗ ಬಿಲ್ಲು ಬಾಣ ತೆಗೆದು, ಮೊದಲಿಗೆ ಪೃಥು ಮಹಾರಾಜರ ಮಗನಾದ ವಿಜಿತಾಶ್ವ, ಸೊ ಅವರು ಮಾಡಿದರು. ಆದ್ರೆ ಅವರು ಎಷ್ಟಿದ್ರು ಇಂದ್ರನು ಉನ್ನತ ವ್ಯಕ್ತಿ ಅಂತ ಅವರು ಯಾವ ಕ್ರಮ ತಗೊಳ್ಳಿಲ್ಲ. ಪ್ರತಿ ಬಾರಿ ಅವ್ರು ಹೋಗಿ ಕುದುರೆನ ವಾಪಸ್ ತಂದ್ರು ಯಜ್ಞ, ಆದ್ರೆ ಅವರು ಇಂದ್ರನಿಗೆ ಏನು ಶಿಕ್ಷೆ ಕೊಡ್ಲಿಲ್ಲ. ಆದ್ರೆ ಈಗ ಇಲ್ಲಿ ಕೇಳೋದಿಲ್ಲಿ ಇಲ್ಲಿ ಪೃಥು ಮಹಾರಾಜರೇ ಅವ್ರ ಕೊನೆಗೆ ಅವರೇ ಇಲ್ಲ ಶಿಕ್ಷೆ ಕೊಡ್ಬೇಕು. ಹೇಳ್ತಾರೆ ಇದು ರಾಜ ಅವರ ಕರ್ತವ್ಯ ಅಂತ. ಯಾಕಂದ್ರೆ ಜನಸಾಮಾನ್ಯರಿಗೆ ತಿಳಿದೇ ಹೋಗ್ಬೋದು, ಆದ್ರೆ ರಾಜನಾದವರು ಅದರ ಕ್ರಮ ತಗೊಂಡು. ಆದ್ರೆ ಈಗ ಏನ್ ಮಾಡೋದು, ಕಲಿಯುಗದಲ್ಲಿ ಇವೆಲ್ಲ ನಾವು ಆ ರೀತಿಯ ರಾಜ, ಆ ರೀತಿಯ ಒಂದು ಇದು ಇಲ್ಲ. ಅದಕ್ಕೆ ಪ್ರಭುಪಾದ ನಮಗೆ ಹೇಳ್ತಾ ಇರೋದು, ಸೊ ನಾವೇ ಬುದ್ಧಿವಂತರಾಗ್ಬೇಕು, ನಾವೇ ಸ್ವಲ್ಪ ತಿಳುವಳಿಕೆಯಿಂದ ಪರಿಶೀಲಿಸಬೇಕು. ಕಲಿಯುಗದಲ್ಲಿ ಈ ತರ ಸ್ಥಿತಿಗಳಿದೆ. ಪ್ರಾಯಣ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಪ್ರಾಯಣ ಅಲ್ಪಾಯುಷ ಸಭ್ಯ ಕಲಾವಸ್ಮಿನ್ ಯುಗೇಜ ಮಂದಾಸ್ಮಂದ ಮತೆಯೋ ಮಂದ ಭಾಗ್ಯ ಪಾದ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ ಇದು ಬಹಳ ವಿಷಾದಕರವಾದ ಸ್ಥಿತಿ. ಏನು ಬಹಳ ವಿಷಾದಕರ ಸ್ಥಿತಿ ಅಂದ್ರೆ, ಈಗ ಇದು ಧರ್ಮದ ಹೆಸರಿನಲ್ಲಿ ಅಧರ್ಮದ ಚಟುವಟಿಕೆ ಮಾಡ್ತಾ ಇದೆ. ಶಿಲ ಪ್ರಭುಪಾದ ಬಹಳ ಚೆನ್ನಾಗಿರೋದು, ಒಂದೇ ಧರ್ಮ. ಏನದು ಒಂದೇ ಧರ್ಮ? ಬೇರೆ ಎಲ್ಲ ಅಧರ್ಮವೇ. ಒಂದೇ ಒಂದು ಧರ್ಮ ಏನಂದ್ರೆ ಭಗವಂತನನ್ನು, ಶ್ರೀಕೃಷ್ಣನು ಆಶ್ರಯಿಸೋದು. ಸೊ ಅದನ್ನು ಬಿಟ್ಟು ಬೇರೆ ಎಲ್ಲ ಕೂಡ ಇನ್ನ ಒಂದೊಂದ್ಸಲ ಯಾರಾದ್ರೂ ಬಂದು ಆಚಾರ್ಯನ ಭೇಟಿ ಮಾಡುವಾಗ ಕೇಳುವಾಗ ಆಯ್ತು ನೀವು ನಿಮ್ಮ ಧರ್ಮ ಪಾಲನೆ ಮಾಡ್ತೀರಾ, ನಾವು ನಮ್ಮ ಧರ್ಮ ಪಾಲನೆ ಮಾಡ್ತೀವಿ. ಸೊ ಇಷ್ಟೆಲ್ಲ ಪ್ರಭುಪಾದ ತೊಂದರೆ ಇಲ್ಲ, ಯಾರ್ಯಾರು ಯಾವ್ಯಾವ ಧರ್ಮ ಪಾಲನೆ ಮಾಡೋದು ತೊಂದರೆ ಇಲ್ಲ, ಅವ್ರ ಧರ್ಮ ಅಂತ ಹೆಸರು ಇಟ್ಕೊಂಡು ಮಾಡೋದು. ಆದ್ರೆ ಅದರ ಪರಿಣಾಮ ಏನಿರ್ಬೇಕು ಅಂದ್ರೆ ಆ ಧರ್ಮದಿಂದ ಅವರು ಭಗವಂತನ ಬಗ್ಗೆ ಎಷ್ಟು ಒಲವನ್ನು ಬೆಳೆಸ್ತಾ ಇದ್ದಾರೆ ಅದನ್ನ ನಾವು ನೋಡ್ಬೇಕು. ಯಾವ ಧರ್ಮ ಆದ್ರೂ ಆಗ್ಬೋದು, ನಾನು ಈ ಪದ್ಧತಿ ಮಾಡ್ತೇನೆ, ಆ ಪದ್ಧತಿ ಮಾಡ್ತೇನೆ, ಈ ನಿಯಮಗಳ ಪಾಲನೆ ಮಾಡ್ತೇನೆ, ಆ ನಿಯಮಗಳ ಪಾಲನೆ ಮಾಡ್ತೇನೆ. ಆದ್ರೆ ಅದ್ರ ಮಾಡೋದ್ರಿಂದ ಪರಿಣಾಮ ಏನು? ಪ್ರತಿಯೊಂದಕ್ಕೂ ಕೂಡ ಒಂದು ಪರಿಣಾಮ. ಫಲೇನ ಪರಿಚಯತೆ. ಒಂದು ಹಣ್ಣು, ಒಂದು ಮರ ಬೆಳೆದಾಗ ಅದರ ಇದು ಆ ಹಣ್ಣಿನಿಂದ ಗೊತ್ತಾಗುತ್ತೆ, ತುಂಬಾ ರುಚಿಕರವಾದ, ತುಂಬಾ ಉಪಯುಕ್ತವಾದದ್ದು. ಹಾಗೆ ಧರ್ಮದ ಆಚರಣೆಯಿಂದ ಏನು ಲಾಭ ಏನು ಅಂದ್ರೆ, ನಾವು ನಮಗೆ ಭಗವಂತನೊಟ್ಟಿಗೆ ಇರುವ ಒಲವನ್ನು ನಾವು ಎಷ್ಟು ತೀವ್ರವಾಗಿ ಬೆಳೆಸಿದ್ವಿ. ಭಾಗವತದಲ್ಲಿ ಇದು ಪರೀಕ್ಷೆ ಇದು ಇದೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹಾಯ್ತುಕ್ಯ ಪ್ರತಿಯತ ಯಯಾತ್ಮ ಸುಪ್ರಸೀದತಿ. ಸೊ ಅಲ್ಲಿ ಹೇಳೋದು, ನಮಗೆ ಪ್ರತಿಯೊಂದು ಜೀವಿಗೆ ಸಂಪೂರ್ಣವಾಗಿ ತೃಪ್ತಿ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ನಾವು ಭಗವಂತನಿಗೆ ಅಹೈತುಕ್ಯ ಅಪ್ರತಿಯತ, ಯಾವ ಕಾರಣವಿಲ್ಲದೆ, ಯಾವ ಕಂಡೀಷನ್ ಇಲ್ಲದೆ, ನಾನು ಈ ಕಂಡೀಷನ್ ಇದು ದೇವರು ನನಗೆ ಇಲ್ಲ ಅಂದ್ರೆ ಇದೇ ಅನುಗ್ರಹಿಸಿದ್ರೆ ಮಾತ್ರ ನಾನು ಭಕ್ತಿ ಮಾಡ್ತೇನೆ, ಇಲ್ಲಾಂದ್ರೆ ನಾನು ಮಾಡೋದಿಲ್ಲ. ಸೊ ಒಂದು ವ್ಯಾಪಾರ ದೃಷ್ಟಿ. ಅಹೈತುಕಿ ಅಪ್ರತಿಯತ, ಮತ್ತೆ ಸತತವಾಗಿ ನಿರಂತರವಾಗಿ ನಾವು ಭಗವಂತನ ಸೇವೆ ಮಾಡೋದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಹೇಳ್ತಾರೆ ಪರೋಧರ್ಮ ಸವೈ ಪುಂಸ ಪರೋಧರ್ಮ, ಭಗವಂತನ ಮೇಲೆ ನಮ್ಗೆ ಪ್ರೀತಿ ಅವಾಗ ಬೆಳೆಯುತ್ತೆ. ಈ ರೀತಿಯ ಒಂದು ಯಾವ ಕಾರಣವಿಲ್ಲದೆ ಯಾವ ಸತತವಾಗಿ ಮಾಡುವ ಇದು ಆ ಧರ್ಮ, ಆ ಪಾಲನೆ, ಆ ನಿಯಮಗಳು ಅದು ಅತಿ ಉನ್ನತವಾದದ್ದು. ಸವೈ ಪುಂಸ
ಎಲ್ಲ ವ್ಯಕ್ತಿಗಳು ಪುಂಸಾನ ವ್ಯಕ್ತಿಗಳಲ್ಲಿ ಪರಧರ್ಮ ಅದು ಉನ್ನತವಾದ ಧರ್ಮ. ಎಷ್ಟೆಷ್ಟೋ ಧರ್ಮಗಳು ಇದೆ, ಆದರೆ ಈ ಧರ್ಮ ಯಾವುದು ಭಗವಂತನ ಮೇಲೆ ನಮಗೆ ಆ ರೀತಿಯ ಒಂದು ಇದನ್ನು ಬೆಳೆಸುತ್ತೆ. ನಮಗಿರುವ ಯಾವ ಅಡೆತಡೆ ಇಲ್ಲದೆ ನಮಗೆ ಯಾವ ಕಾರಣರಹಿತವಾಗಿ ನಾವು ಭಗವಂತನಿಗೆ ಸೇವೆ ಪ್ರೀತಿಯಿಂದ ಸೇವೆ ಮಾಡೋ ಮನೋಭಾವ ಬೆಳೆಯುತ್ತೆ. ಅದು ಶ್ರೇಷ್ಠ ಧರ್ಮ. ಇದು ಯಾರು ಏನ್ ಬೇಕಾದ್ರೂ ತೊಂದರೆ ಇಲ್ಲ, ಯಾರೇನ್ ಪಾಲನೆ ಮಾಡ್ತಾರೆ, ನಮ್ದು ಬೆಸ್ಟ್ ನಿಮ್ದು ಬೆಸ್ಟ್ ಅಲ್ಲ. ನೋಡೋದು ಎಷ್ಟೊಂದು ವಿಡಿಯೋಸ್ ಯೂಟ್ಯೂಬ್ ಅಲ್ಲೂ ಕೂಡ ಒಂದೊಂದು ಚಾಲೆಂಜ್ ಆಗಿ ಅವರು ಸ್ವಲ್ಪ ಜನ ನೋಡಿ, ಅದು ಆ ದೋಷ, ಆ ಧರ್ಮದಲ್ಲಿ ಇದು ದೋಷ, ಈ ಧರ್ಮದಲ್ಲಿ ಅದು ದೋಷ, ನಮ್ಮ ಧರ್ಮದಲ್ಲಿ ಈ ತರ. ಸೊ ಏನೇನೋ ಈ ತರ ಚಿಕ್ಕ ಚಿಕ್ಕ ಒಂದು ಇದು ದೃಷ್ಟಿಯಿಂದ ನೋಡಿ ಅವ್ರು ಹೇಳ್ತಾರೆ, ಇಲ್ಲ ಅದೆಲ್ಲ ಪರೀಕ್ಷೆ. ಪರೀಕ್ಷೆ ನಿಜವಾದ ಪರೀಕ್ಷೆ ಅಂದ್ರೆ ಅದರ ಪರಿಣಾಮ. ಅನುಯಾಯಿಗಳು ಹೇಗೆ ಅವರು ಭೌತಿಕತೆಯಿಂದ ಭಗವಂತನ ಮೇಲೆ ಅವರ ಆಕರ್ಷಣೆ, ಎಷ್ಟು ಭೌತಿಕತೆಯನ್ನ ಬೆಳತಿಸಿದ್ದಾರೆ. ಇನ್ನ ನಾವು ಭೌತಿಕತೆಯಲ್ಲಿ ನಮ್ಗೆ ಆಸಕ್ತಿ ಇದೆ, ಇನ್ನ ನಮಗೆ ಆ ಇಂದ್ರಿಯ ಸುಖದಲ್ಲಿ ಆಸೆ ಇದೆ. ಸೊ ನಾವು ಎಲ್ಲಿ ಮುಂದೆ ಹೋಗಿದ್ದೀವಿ, ಎಲ್ಲಿ ನಾವು ಪಾಲನೆ ಮಾಡುವ ಧರ್ಮದ ಫಲ ನಮಗೆ ಸಿಗ್ತಾ ಇದೆ ನಮ್ಗೆ. ಸೊ ನಮಗೆ ನಾವು ಪರೀಕ್ಷೆ ಮಾಡ್ಕೊಳ್ಳುವಂತ ಒಂದು ಇದು ಕೂಡ ನಮಗೆ ವೈಯಕ್ತಿಕವಾಗಿ ನಮ್ಮದೇ ಪರಿಶೀಲನೆ, ನಮಗೆ ಟೆಸ್ಟ್. ಸೊ ಹಾಗೆ ಧರ್ಮದ ಟೆಸ್ಟ್. ಆ ಧರ್ಮದ ಅನುಯಾಯಿಗಳು ಹೇಗೆ ಬದಲಾಗ್ತಾ ಇಲ್ಲ, ಧರ್ಮದ ಅನುಯಾಯಿಗಳು ಇನ್ನ ಅವರು ಹಿಂಸೆ, ಇನ್ನ ಒಂಥರ ಇದು ಯಾವುದನ್ನು ಬೆಳೆಸ್ಕೊಳ್ತಾ ಇದ್ದಾರ, ಈ ಬೇರೆ ಜೀವಿಗಳ ಮೇಲೆ ಅವರು ಇದನ್ನು ಒಲವು ಬೆಳೆಸ್ತಾ ಇದ್ದಾರೆ, ಇಲ್ಲಾಂದ್ರೆ ಅವರನ್ನು ಹಿಂಸೆ ಅವರು ಮಾಡೋ ಒಂದು ಮನೋಭಾವ ಬೆಳೀತಾ ಇದ್ದಾರೆ. ಮನುಷ್ಯರೇ ಆಗ್ಬೋದು, ಬೇರೆ ಜೀವಿಗಳೇ ಆಗ್ಬೋದು. ಸೊ ಎಷ್ಟೆಷ್ಟು ಬೇರೆ ಈ ತರ ಪರೀಕ್ಷೆಗಳಿವೆ. ಜ್ಞಾನ ವೈರಾಗ್ಯ ಅದು ಒಂದು ರೀತಿ ಪರೀಕ್ಷೆ. ಆದ್ರೆ ಉನ್ನತವಾದ ಪರೀಕ್ಷೆ ಅಂದ್ರೆ ಅವ್ರು ಭಗವಂತನ ಮೇಲೆ ಇರುವ ಒಲವನ್ನು ಬೆಳೆಸ್ಬೇಕು. ಸೊ ಭಗವಂತನ ಮೇಲಿರೋ ಒಲವು ಬೆಳೀತಾ ಇದೆ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಈ ಭೌತಿಕ ಒಲವು ನಮಗೆ ಕಡಿಮೆ ಆಗುತ್ತೆ. ಸೊ ಎರಡು ಕೂಡ ಇದು ಹೋಗೋದಿಲ್ಲ. ಇನ್ನ ಭೌತಿಕ ನಮ್ಗೆ ಒಲವು ಜಾಸ್ತಿ ಆಗ್ತಾ ಇದ್ರೆ ಭಗವಂತನ ಮೇಲೆ ಒಲವಿಲ್ಲ ನಮಗೆ, ಇಲ್ಲ. ಸೊ ಎನಿವೆ, ಸೊ ಇಲ್ಲಿ ಇದು ಧರ್ಮ. ನಿಜವಾದ ಧರ್ಮ ಅಂದ್ರೆ ಭಗವಂತನ ಮೇಲೆ ನಾವು ಭಗವಂತನನ್ನು ಆಶ್ರಯಿಸೋದು ನಿಜವಾದ, ಬೇರೆದೆಲ್ಲವೂ ಕೂಡ ಅಧರ್ಮ. ಸೊ ಇದನ್ನು ಈ ಹೊಣೆಗಾರಿಕೆ ಇದು ಹಿಂದೆ ರಾಜರು ತಗೊಳ್ತಾ ಇದ್ರು. ಆ ರೀತಿ ಕೃಷ್ಣ ಭಗವಂತನ ಪ್ರತಿನಿಧಿಯಾಗಿ ಅವರು ಏನಾದ್ರೂ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅವರು ರಾಜರು ಸಾಮಾನ್ಯವಾಗಿ ಕ್ಷತ್ರಿಯ, ಆದ್ರೆ ಅವರು ಕೂಡ ಅಧಿಕಾರ ಇದೆ. ಯಾರು ಈ ರೀತಿ ಒಂದು ಬ್ರಾಹ್ಮಣ ಸನ್ಯಾಸಿಗೆ ಅವರು ಇದು ಮಾಡೋ ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅವರು ತಪ್ಪು ದಾರಿಯಲ್ಲಿ ಹಿಡಿದಾಗ ಅವ್ರಿಗೆ ಅಧಿಕಾರ ಇದೆ. ಇದನ್ನ ನಾವು ಭಗವಂತನೇ ಅವತರಿಸಿದಾಗ ನೋಡುತ್ತೇವೆ. ಸೊ ಕೃಷ್ಣ ಅವತರಿಸಿದಾಗ ಕೃಷ್ಣ ಏನ್ ಮಾಡಿದ್ರು? ಕೃಷ್ಣ ಒಬ್ಬ ರಾಜ ಇದ್ದ, ಯಾರು ನಾನೇ ಭಗವಂತ ಅಂತ ಹೇಳ್ದ ಅವನು. ಯಾರು ಆ ರಾಜ ಹೆಸರು? ಕೃಷ್ಣನ ಅವತಾರ. ಕೃಷ್ಣನು ದ್ವಾರಕೆಯಲ್ಲಿ ಆಳ್ವಿಕೆ ಮಾಡುವಾಗ ಕೃಷ್ಣನಿಗೆ ಪತ್ರವನ್ನು ಕಳಿಸ್ತಾನೆ, ಅವನ ಒಬ್ಬ ದೂತನಿಂದ ಕೃಷ್ಣನಿಗೆ. ಏನಂದ್ರೆ, ನಾನು ಪರಮ ಪುರುಷ, ನಾನೀಗ ಅವತರಿಸಿ ಬಂದಿದ್ದೇನೆ. ಸೊ ನೀನು ನನಗೆ ಆಶ್ರಯಿಸಿ. ನೀನು ಪರಮ ಪುರುಷ ಅಂತ ನಿನ್ನ ಯದುವಂಶದವರು ಅವರೆಲ್ಲ ಭಾವಿಸಿ ನಿನ್ನನ್ನು ಗೌರವಿಸ್ತಾ ಇದ್ದಾರೆ. ನಾನು ಅವತಾರ, ನಾನು ಈಗ ಎಲ್ಲ ಜನರನ್ನು ರಕ್ಷಣೆ ಕೊಡಕ್ಕೆ ಅವತರಿಸಿದ, ಧರ್ಮದ ರಕ್ಷಣೆ ಮಾಡಕ್ಕೆ ಬಂದಿರೋದು. ಸೊ ಅವರು ಯಾರೋ ವ್ಯಕ್ತಿ, ಆ ವ್ಯಕ್ತಿ ಪೌಂಡ್ರಕ. ಎಲ್ಲಿಯ ರಾಜ ಅವರು? ಪೌಂಡ್ರಕ ಎಲ್ಲಿ ಅಂತ ಗೊತ್ತಿಲ್ಲ ಪ್ರಭುಜಿ. ಕೃಷ್ಣನಾಗೆ ಆಕ್ಟ್ ಮಾಡ್ತಿದ್ದ, ಕಲರ್ ಡ್ರೆಸ್ ಎಲ್ಲ ಹಾಕ್ತಿದ್ದ. ಎಲ್ಲಿಯ ರಾಜ ನೋಡಿ ಚೆಕ್ ಮಾಡಿ. ನನಗೆ ನೆನಪಿರೋ ಪ್ರಕಾರ ಅದು ಕಾಶಿ, ವಾರಣಾಸಿ, ಕಾಶಿಯ ರಾಜ ಪೌಂಡ್ರಕ. ನೋಡಿ ಚೆಕ್ ಮಾಡಿ. ಕಾಶಿ ರಾಜ. ಸೊ ತುಂಬಾ ಧರ್ಮಕ್ಷೇತ್ರ. ಆದ್ರೆ ಅಲ್ಲಿ ರಾಜ ನೋಡಿ ಎಷ್ಟು ಮಟ್ಟಿಗೆ ಆಗಿದ್ದಾನೆ ಅಂದ್ರೆ, ನಾನೇ ಇವಾಗ ಭಗವಂತನ ಅವತಾರ, ನಾನೇ ಪರಮ ಪುರುಷ. ಸೊ ಎಲ್ಲರೂ ಕೂಡ ನನಗೆ ಈಗ ಗೌರವಿಸ್ಬೇಕು, ನನ್ನನ್ನ ಪೂಜಿಸ್ಬೇಕು, ನನ್ನನ್ನು ಆಶ್ರಯಿಸ್ಬೇಕು. ಸೊ ನಾನೇ ಈ ಯದಾ ಈ ಧರ್ಮಕ್ಕೆ ಧರ್ಮದ ರಕ್ಷಣೆ ನಾನೇ ಬಂದಿರೋದು. ಎಲ್ಲ ಭಕ್ತರನ್ನು ರಕ್ಷಿಸ್ಲಿಕ್ಕೆ, ದುಷ್ಟರನ್ನು ಶಿಕ್ಷಿಸ್ಲಿಕ್ಕೆ ನಾನೇ ಅವತಾರ. ಸೊ ಆಕ್ಚುಲಿ ಈ ರೀತಿ ದೊಡ್ಡ ಇದಾಗಿ ಅವನು ಎಚ್ಚರಿಕೆ ಕೊಡ್ತಾನೆ, ಅವನ ದೂತ. ಯಾರು? ಈ ಕಾಶಿ ರಾಜ ಪೌಂಡ್ರಕನ ದೂತ. ಸೊ ಹೇಳ್ತಾರೆ, ಎಲ್ಲ ಯಾದವ ಸಭೆಯಲ್ಲಿ ಎಲ್ಲರೂ ಕೇಳಿ ಬಹಳ ನಗ್ತಾರೆ. ಇದರಿಂದ ಅವ್ರಿಗೆ ನಗು. ಇಲ್ಲಿ ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಪರಮಪುರುಷನೇ ಇದ್ದಾನೆ. ಸೊ ಅವನಿಗೆ ಈ ವ್ಯಕ್ತಿ ಇದು ಕೊಡೋದು, ಏನು, ಸಾಕು ನಿಲ್ಲಿಸು, ಈಗ ನೀನು ನನ್ನನ್ನು ಆಶ್ರಯಿಸು. ಸೊ ಎನಿವೆ, ಅಷ್ಟಕ್ಕೆ ಬಿಡಲಿಲ್ಲ ಕೃಷ್ಣ ಅಲ್ಲಿಂದ ಬರ್ತಾರೆ. ಇವನ ಈ ರಾಜನನ್ನು
ಶಿಕ್ಷಿಸ್ಲಿಕ್ಕೆ ಬರ್ತಾರೆ. ಸೊ ಹೇಳ್ತಾರೆ, ಸೊ ಇದು ಆ ಭಗವಂತನ ಪ್ರತಿನಿಧಿಯಾದ ಅವನ ಇವರು ಕೂಡ ಮಾಡ್ಬೇಕು. ಸೊ ಕೃಷ್ಣ ಬಂದು ನಂತರ ನಮಗೆ ಗೊತ್ತಿರೋ ಮಟ್ಟಿಗೆ ಗೊತ್ತಿರೋ ಭಾಗವತದಲ್ಲಿ ಕೇಳಿದಾಗೆ ಭಗವಂತನು ಅವನ ಕೊಲ್ತಾರೆ. ಮರಣದಂಡನೆ ಶಿಕ್ಷೆ ಏನು ಅವನಿಗೆ, ಆ ಕಾಶಿ ರಾಜನಿಗೆ ಮರಣದಂಡನೆ. ಸೊ ಈ ರೀತಿ ಇಲ್ಲಿ ಹೇಳ್ತಾ ಇರೋದು ಇದೇ ಭಗವಂತನ ಪ್ರತಿನಿಧಿಯಾಗಿ ಇದರ ರಾಜನು ಕೂಡ ಇವರು ಕೂಡ ಅವರು ಹೇಳಲಿಕ್ಕಿಲ್ಲ. ಇವಾಗ ಹೇಳ್ತಾ ಇರೋದು ನಾವು ನಿರಪೇಕ್ಷ ಸರ್ಕಾರ ನಮ್ದು ಸೆಕ್ಯುಲರ್ ಸರ್ಕಾರ. ನಾವು ಈ ಯಾವ ಧರ್ಮವನ್ನು ನಾವು ಇದು ಪರವಾಗಿ ಇದು ಮಾಡೋದಿಲ್ಲ. ಸೊ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಮೆರಿಕ ದೇಶದ ಇದೇ ಇದೆ, ಇನ್ ಗಾಡ್ ವಿ ಟ್ರಸ್ಟ್. ಸೊ ನಾವು ದೇವರಲ್ಲಿ ನಂಬಿಕೆ ಅಂತ. ಸೊ ಇದು ಸುಮ್ಮನೆ ಇದೆಲ್ಲ ಸ್ಲೋಗನ್ ಅಷ್ಟೇ, ಆದ್ರೆ ನಮಗೆ ಸರಿಯಾಗಿ ದೇವರು ಯಾರು ಅಂತ ಗೊತ್ತಿಲ್ಲ. So ಯಾವ ದೇವನಿಗೆ ಪೂಜಿಸ್ಬೇಕು, ಭಗವಂತನ ಆಶ್ರಯಿಸ್ಬೇಕು ಗೊತ್ತಿಲ್ಲ ನಮಗೆ. ಸೊ ಇದು ಹಿಂದೆ ರಾಜರು ಕ್ಷತ್ರಿಯರ ಒಂದು ಕರ್ತವ್ಯ. ಅವ್ರ ಕರ್ತವ್ಯ ಅಂದ್ರೆ ಅವರು ಧರ್ಮ ಏನು ಅಂತ ತಿಳ್ಕೊಂಡು ಭಗವಂತನ ಪ್ರತಿನಿಧಿಯಾಗಿ ಅವ್ರು ಯಾರು ಅಧರ್ಮದ ಪಥದಲ್ಲಿದ್ದಾರೆ ಅವ್ರನ್ನ ಶಿಕ್ಷಿಸಬೇಕು. ಸರ್ಕಾರ ಅಂದ್ರೆ ಇಲ್ಲ, ನಿರಪೇಕ್ಷ ಸೆಕ್ಯುಲರ್ ಇದು. ಹೀಗಾಗಿ ಎಲ್ಲ ಅಧರ್ಮಗಳನ್ನು ಅವರು ಸಹಾಯ ಮಾಡಿದಾಗೆ ಅಂತ ಹೇಳ್ತಾರೆ. ಇದು ಸರಿ ಇಲ್ಲ. ಇನ್ಫ್ಯಾಕ್ಟ್ ಈ ತರ ಅಷ್ಟೇ ಅಲ್ಲ, ಶಾಸ್ತ್ರ ಪ್ರಕಾರ ಸರ್ಕಾರದಲ್ಲಿ ಇರೋ ವ್ಯಕ್ತಿಯು ಕೂಡ ಜನರ ಪಾಪದ ಭಾಗ ಇದೆ. ಹೇಗೆ ತಂದೆ ತಾಯಿಯರಿಗೆ ಮಕ್ಕಳ ಭಾಗ ಬರುತ್ತೆ, ಎಷ್ಟೋ ಶೇರ್ ಇದೆ. ನರಿ ಕಬ್ಬು ಕಾವಲೆ ಅಂತಾರೆ ಹಾಕಿದ್ದಾರೆ. ಕೃಷ್ಣ ಸೆಪರೇಟ್ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಶೇರ್ ಅಂದ್ರೆ 100 ಇದಾಗಿದ್ರೆ ಏನೋ ಕರ್ಮ ಪಾಯಿಂಟ್ಸ್, ಪಾಪ ಪಾಯಿಂಟ್ಸ್ ಇದ್ರೆ ಅದರಲ್ಲಿ ತಂದೆ ತಾಯಿಯರಿಗೆ ಮಕ್ಕಳು ಮಾಡಿದ್ರೆ ಎಷ್ಟೋ ಬರುತ್ತೆ, 20%, 30%, ಶೇಕಡ ಅಷ್ಟು. ಹಾಗೆ ರಾಜನಿಗೂ ಕೂಡ ಇದೆ, ಆಗ ಸರ್ಕಾರ ಕೂಡ ಇದೆ, ಸರ್ಕಾರದಲ್ಲಿ ಕಾರ್ಯನಿರ್ವಹಣೆ ಮಾಡೋ ವ್ಯಕ್ತಿಗಳು ಕೂಡ ಇದೆ. ಸೊ ಇದೆಲ್ಲ ಇದೆ ಇದು. ಸೊ ಆದ್ರೆ ಏನ್ ಮಾಡೋದು? ಸೊ ಪ್ರಭುಪಾದರು ಹೇಳ್ತಾರೆ, ಇದು ಬಹಳ ವಿಷಾದಕರ ಸ್ಥಿತಿ, ಬಹಳ ವಿಷಾದಕರ ಸ್ಥಿತಿ ಅಂದ್ರೆ ಈ ರೀತಿಯ ಅಧರ್ಮದ ಧರ್ಮದ ಹೆಸರಿನಲ್ಲಿ ಇವತ್ತು ನಡೀತಾ ಇದೆ. ಧರ್ಮದ ಚಳುವಳಿಗಳು ನಡೀತಾ ಇದೆ. ನೆನೆ ಕೂಡ ಕೇಳಿದ್ವಿ ನಾವು, ದರಿದ್ರ ನಾರಾಯಣ ಅಂತ, ಸ್ವಾಮಿನಾರಾಯಣ, ಇದು ಒಂದೊಂದು ಸಂಸ್ಥೆಗಳು ಈಗಲೂ ಕೂಡ ನಾವು ಕೇಳೋದು. ಅದು ಅಧರ್ಮದ ಇದು ಕೂಡ ಧರ್ಮದ ಹೆಸರಲ್ಲಿ ನಡೀತಾ ಇದೆ. ಸೊ ಇದೆಲ್ಲ ಕೂಡ ಕಲಿಯುಗದಲ್ಲಿ ಬಹಳ ವಿಷಾದಕರ. ಸೊ ಎನಿವೆ ಜೋರ್ ಮಳೆ ಬರುತ್ತೆ, ಈಗಲೂ ಕೂಡ ಶುರು ಆಗುತ್ತೆ ಇವಾಗ. ಮಂಗಳೂರಿನಲ್ಲಿ, ಕರಾವಳಿ ಪ್ರಾಂತ್ಯದಲ್ಲಿ ತುಂಬಾ ಜೋರ್ ಮಳೆ ಬರುತ್ತೆ. ಸೊ ಅವಾಗ ಏನ್ ಮಾಡೋದು ನಾವು? ಮಳೆ ಬರುತ್ತೆ ಅಂತ ನಾವು ನಮ್ಮ ದಿನ ಚಟುವಟಿಕೆಗಳನ್ನ ಬಿಡಕ್ಕಾಗತ್ತ? ಎಷ್ಟು ಯಾರಾದ್ರೂ ಕೆಲ್ಸಕ್ಕೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ಇನ್ನೊಂದೇನೋ ಖರೀದಿ ಮಾಡ್ಬೇಕು, ಎಷ್ಟೆಷ್ಟೋ ಇರುತ್ತೆ. ಸೊ ಈಗ ಮಳೆ ಎಷ್ಟೇ ಇದ್ರು ಕೂಡ ನಾವೇನ್ ಮಾಡ್ತೇವೆ? ನಮ್ಮ ರಕ್ಷಣೆ ತಗೊಳ್ತೀವಿ. ಮಳೆಗೆ ರಕ್ಷಣೆ ತಗೊಂಡು ಒಂದು ಕೊಡೆಯನ್ನ, ಛತ್ರಿ ಇಟ್ಕೊಂಡು ನಾವು ಹೋಗ್ಬೇಕಾಗುತ್ತೆ. ಸೊ ಹಾಗೆ ಹೇಳ್ತಾರೆ, ಕಲಿಯುಗ ಹೀಗೆ, ಕಲೆಯರ್ ದೋಷನಿದೆ ರಾಜ. ಧರ್ಮದ ಹೆಸರಿನಲ್ಲಿ ಎಲ್ಲ ಅಧರ್ಮದ ಚಟುವಟಿಕೆ ನಡೀತಾ ಇದೆ. ಆದ್ರೆ ಅಸ್ತಿ ಏಕೋ ಮಹಾನ್ ಗುಣ, ಒಂದು ಮಹಾಗುಣ ಇದೆ, ಕೀರ್ತನಾ ದೇವ ಕೃಷ್ಣಸ್ಯ ಮುಕ್ತ ಸಂಘ ಪರಂಭಜೆ. ಕೃಷ್ಣನ ನಾಮ, ಹರಿನಾಮ. ಸೊ ಇದರ ರಕ್ಷಣೆ, ಇದರ ಆಶ್ರಯದಿಂದ ನಾವು ಭಗವಂತನ ಆಶ್ರಯ ಪಡೆಯಬೇಕು. ಇದರಿಂದ ಈ ಧಾರ್ಮಿಕ ಪದ್ಧತಿಗಳಿವೆ ಇದು. ಸೊ ಇದರಿಂದ ನಾವು ಕ್ರಮೇಣವಾಗಿ ನಮ್ಮ ಭಗವಂತನಿಂದ ಮಾರ್ಗದರ್ಶನ, ಬುದ್ಧಿ, ಸರಿಯಾದ ದೃಷ್ಟಿ ನಮಗೆ ಸಿಗುತ್ತೆ. ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರದು, ಯಾರನ್ನ ಏನ್ ಫಾಲೋ ಮಾಡ್ಬೇಕು, ಏನ್ ಫಾಲೋ ಮಾಡ್ಬಾರ್ದು, ಇಲ್ಲಾಂದ್ರೆ ಎಷ್ಟೆಷ್ಟು ಹೀಗೆ. ಇಲ್ಲಾಂದ್ರೆ ಪ್ರಭು ಬಹಳ ಚೆನ್ನಾಗಿ ಹೇಳಿದ್ರು ಪ್ರಭುಪಾದರು ಹಿಂದೆ ಭಾರತದಲ್ಲಿ, ಒಂದೇ ಧರ್ಮ, ಒಂದೇ ಪಥ, ಏನದು? ಕೃಷ್ಣನು ಆಶ್ರಯಿಸು, ಬೇರೆದೆಲ್ಲವೂ ಕೂಡ ಅಧರ್ಮ. ಇವಾಗ ಕಾನೂನು ಅಂದ್ರೆ ಸರ್ಕಾರ ಕೊಡು ಕಾನೂನು, ಬೇರೆದೆಲ್ಲವೂ ಕೂಡ ಕಾನೂನಿಗೆ ಅದೇನ ಚಟುವಟಿಕೆಗಳು ಕಾನೂನಿನ ಉಲ್ಲಂಘನೆ. ಹಾಗೆ ಧರ್ಮ ಅಂದ್ರೆ ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ, ಭಗವಂತನ ಕೊಟ್ಟಿದ್ದು ಧರ್ಮ, ಭಗವಂತನ ಆಶ್ರಯಿಸುವುದು ಒಂದೇ ನಿಜವಾದ, ಬೇರೆದೆಲ್ಲೂ ಕೂಡ ಅಧರ್ಮವೇ ಅಂತ. ಓಕೆ, ಸೊ ನಾನು ನಿಲ್ಲಿಸ್ತೇನೆ. ಯಾರಾದ್ರೂ ಏನಾದ್ರು ಹೇಳ್ತೀರಾ ಅಂದ್ರೆ ಸೇರಿಸ್ತಾರೆ ಹೇಳ್ಬೋದು.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಓದೋಣ ಪ್ರಭುಜಿ. ಇರ್ಲಿ ಬಿಡಿ, ನಾನ್ ಬೇಡ ಸ್ಟಾಪ್ ಮಾಡ್ತೀನಿ.